ನೂತನ ಸ್ಥಳ ಅವತಿಪುರಕ್ಕೆ ಯಾರೆಂದು ಕೇಳಿದ್ದೇನೆ. ಶತ್ರು ಪ್ರಸೋದನ ಎಂಬುದಾಗಿ ಕೇಳಿದರೆ ಹಾಗೆಂದುಕೊಳ್ಳಬಹುದು. ಮೂಲಗವಿದ್ದ ವಿಚಾರ ಅನೇಕ ವಿಧೆ ಎದ್ದು ನಿತ್ಯ ನಿಧಿಗಳನ್ನು ಪೂರೈಸುತ್ತೇನೆ. ಓಲಗ ಸಭಾಸ್ಥಾನವನ್ನು ಸೇರಿ ಗುರು ಹಿರಿಯರಿಗೆ ವಂದಿಸುತ್ತಾ ಮಹಾಲೋವತಿ ಪಟ್ಟಣದ ಸಭಾ ಮಂಟಪವನ್ನು ಸೇರಿದ್ದೇನೆ. ಸಭಾಸ್ಥಾನವನ್ನು ಸೇರಿದ ಕೂಡಲೇ ಪ್ರಭು ಶತ್ರು ಪ್ರಸೂದನ ಮಹಾರಾಜರಿಗೆ ಜಯವಾಗಲಿ, ಅಮರರಾಗಲಿ ಎಂಬ ಜಯಘೋಷಗಳು ಕಿವಿಗೆ ಬಿತ್ತಲ್ಲ. ಸಂತೋಷವಾಯಿತು. ರಾಜಸ ಪ್ರತ್ಯಕ್ಷ ದೇವತಾ ಎಂಬಂತೆ ಪ್ರಜೆಗಳು ನನ್ನನ್ನು ಬಹಳ ಅಭಿಮಾನದಿಂದ ಕಾಣುತ್ತಿದ್ದಾರೆ. ನಾನು ಕೂಡ ಅವರನ್ನು ಮಕ್ಕಳಂತೆ ಕಾಣುತ್ತಿದ್ದೇನೆ. ಹಾಗಿರುವಾಗ ಯಾವುದೇ ಕುಂದುಕೊರತೆಗಳಿಲ್ಲದೆ ರಾಜ್ಯಭಾರ ನಡೆಯುತ್ತದೆ. ಆದರೆ ಎದುರಿಸುವವರು ಯಾರು ಇಲ್ಲ. ಆದರೆ ಮೇಲಿದ್ದಾರಲ್ಲ ದಯಾದಿಗಳು ಕಿರಿಯರಾಗಿಯೂ ಸ್ವರ್ಗಲೋಕವನ್ನು ಆಳುತ್ತಿದ್ದಾರೆ. ಇದು ಸರಿಯಲ್ಲ. ಸ್ವರ್ಗಲೋಕವು ನಮ್ಮದಾಗಿಸಬೇಕು. ಅದಕ್ಕಾಗಿ ಅಳಿದು ಉಳಿದ ಸೇನೆ ಬಲವನ್ನು ಸೇರಿಕೊಂಡು ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ್ದೇನೆ. ಇಂದಲ್ಲ ನಾಳೆ ಸ್ವರ್ಗಕ್ಕೆ ದಾಳಿಯನ್ನು ಮಾಡಬೇಕಾಗಿದೆ. ಈ ವಿಚಾರವನ್ನು ನಮ್ಮವರೊಂದಿಗೆ ತಿಳಿಸಬೇಕಾಗಿದೆ. ಎಲ್ಲಿ ನಮ್ಮವರು? ಮರಳಿ ಕಡೆಗೆ.
ಕರೆದಿದ ಕಾರಣವೇನು? ಹಾಗಾಗಿ ಸಭಾಸ್ಥಾನವನ್ನು ಪ್ರವೇಶಿಸಿ ನೋಡಿದರೆ ತಾವು ಪ್ರಳಯಕಾಲದ ರುದ್ರನಂತೆ ರೋಷಾರಿಷ್ಟರಾಗಿದ್ದೀರಿ. ಇದಕ್ಕೆ ಕಾರಣವು ಏನು ಒಡೆಯರೆ? ಬಹಳ ಖುಷಿ ಆಯ್ತು. ಆ ಸ್ವರ್ಗ ನಾವು ನಿಮಗೆ ವಶಪಡಿಸಿಕೊಡುತ್ತೇವೆ. ಬಿಡಿ ಚಿಂತೆ. ನೀವೆಲ್ಲ ಪರಶಿವನಿಂದ ವರವನ್ನು ಪಡೆದಿದ್ದೇನೆ. ಸ್ವರ್ಗದ ಮೇಲೆ ನನಗೆ ಆಸೆಯಾಗಿದೆ. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವನ್ನು ತಿಳಿಸು. ಸಂತೋಷವಾಯಿತು ನಿಮ್ಮ ಮಾತುಗಳನ್ನು ಕೇಳಿ. ತಡ ಮಾಡುವುದು ಸರಿಯಲ್ಲ. ಸಕಲ ಸೇನೆಯನ್ನು ಸೇರಿಕೊಂಡು ನಡೆಯುವನಾದ
ಹೋಗುತ್ತೇವೆ. ಹಾ. ಅಲ್ಲಿ ಯಾರಿದ್ದಾರೆಂದು ನೋಡಿಕೊಂಡು ಬನ್ನಿ. ಒಡೆಯ, ಯಾವುದೋ ಒಂದು ಪ್ರತಿಮೆ ನಿಂತಿದೆ. ಹಾ, ಏನು ಮಾಡುವುದು? ಮಂತ್ರಿ, ಹಾ. ದೇವಲೋಕಕ್ಕೆ ಪ್ರವೇಶಿಸಿದ ಬೇಡವೋ? ಹಾ. ಹಾಗಾದರೆ ಅದನ್ನು ಒಡಿ ಮಾಡಿರಿ. ನಿಲ್ಲಿ 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 ಅಲ್ಲೇ ನಿಲ್ಲಿ ಅಲ್ಲೇ ನಿಲ್ಲಿ ಅಲ್ಲೇ ನಿಲ್ಲಿ 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 ಎಲ್ಲಿ ಹೋದಿರಿ ನೀವೆಲ್ಲಿ ಹೋದಿರಿ ಕುಂದಾತನದಿ ಬಂದರಿಗಲ್ಲ ಮುರಿವಿರು ಅಲ್ಲ ನಿಲ್ಲಿ ನಿಲ್ಲಿ ಎಲ್ಲಿ ಪಾಪಿರಿ ಬಿರಿಬಿರಿ? ಓಯ್, ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, ಅದೆಷ್ಟೋ ಮಂದಿ ಬಂದಿದ್ದೀರಲ್ಲ. ಬಂದ ಕಾರಣವೇನು? ನೀವು ಯಾರು? ನಿಮ್ಮಲ್ಲಿ ಉರುಂಟಾ? ಈಗ ನನ್ನ ವಿಚಾರ ಕೇಳಿದೆಯಲ್ಲ, ನಿನ್ನ ವಿಚಾರವನ್ನು ತಿಳಿಸು ನನಗೆ. ನನ್ನ ವಿಚಾರ ಬೇಕಾದರೆ ಅವನ ಹತ್ರ ಕೇಳು. ಹೇಳು ಮಾರಾಯ ಒಮ್ಮೆ. ಸರಿಯಾಗಿ ಕೇಳು. ಅವರು ಲೋಹಾವತಿ ಪಟ್ಟಣದ ಒಡೆಯ. ಅಲ್ಲಿ ಲೋಹ ಸಿಗ್ತದ? ಎಷ್ಟು ಬೇಕಷ್ಟು ಸಿಗ್ತದೆ. ಅವರ ಹೆಸರೇನು ಗೊತ್ತೇ? ಏನು? ಶತ್ರು ಪ್ರಸೂದನ. ನಿಮ್ಮಲ್ಲೆಲ್ಲ ಸತ್ತಾಗೆಲ್ಲ ಪ್ರಸಾದ ಮಾಡ್ತಾರಂತೆ. ಸತ್ತಾಗ ಊಟ ಮಾಡುದು ತಲೆ. ಶತ್ರು ಪ್ರಸೂದನ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನೀವು ಯಾರು? ಶಂಕಾಸುರ. ಉದ್ಯೋಗ? ಮಂತ್ರಿಗಳು. ಈ ವರ್ಷ ನಿಮ್ಮದು ಒಳ್ಳೆ ಕಾರ್ಬಾರ್ ಉಂಟು. ಒಳ್ಳೆ ನಡೀತದಲ್ಲ ಈ ವರ್ಷ ನಿಮ್ಮದು. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನೀವು ಯಾರು? ನಾನು ಶಕಟಾಸುರ. ಉದ್ಯೋಗ? ಉದ್ಯೋಗವೇ ನಾನು ಮುಖ್ಯಮಂತ್ರಿ. ನೋಡಾಗಲೇ ಗೊತ್ತಾಗ್ತದೆ ನಿಮ್ಮ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನೀವು ಯಾರು? ನೀಲಕೇಶಿ. ನಿಮ್ಮ ಸರ ಹೆಂಗ ಚೆನ್ನಾಗಿಂಟು? ಉದ್ಯೋಗ? ಉದ್ಯೋಗ? ಸೇನಾಧಿಪತಿ. ಎಂತ? ಸೇನಾಧಿಪತಿ. ಇರ್ಲಿ. ಸ್ವಾಮಿ ನಮಸ್ಕಾರ. ನೀವು ಯಾರು? ಉಜ್ಜಲಾಸುರ. ಎಂತ? ಗುಡ್ಡೆ. ಉಜ್ಜಲಾಸುರ. ಉದ್ಯೋಗ? ಹಣಕಾಸಿನ ಸಚಿವ. ನಂಗೆ ಸ್ವಲ್ಪ ಸಾಲ ಸಿಗ್ಬೋದಾ? ನಾವು ಇಲ್ಲಿಗೆ ಸಾಲ ಕೇಳಲಿಕ್ಕೆ ಬಂದವರಲ್ಲ. ನಮ್ಮ ವಿಚಾರಿಸಿದೆಯಲ್ಲ, ಈಗ ನಿನ್ನ ವಿಚಾರವನ್ನು ತಿಳಿಸು ನಮಗೆ. ನಾನು ಯಾರಂತ ಗೊತ್ತಿಲ್ವಾ? ಯಾರಂತ ಗೊತ್ತಿಲ್ಲ. ಮೂರು ಮನೆ ಗೊತ್ತಿಲ್ವಾ? ನಮ್ಗೆ ಗೊತ್ತಿಲ್ಲ. ಸತ್ಯನೇ? ಗೊತ್ತಿಲ್ಲವಾ? ನಾನೆಲ್ಲ ಇಲ್ಲಿಗೆ ಅದೇನಾ? ಇಲ್ಲಿ ಏನದು? ಇಲ್ಲಿ ಅಧಿಕಾರಿ. ಮುಂದೆ ಬರ. ಇದು ದೇವಲೋಕಕ್ಕೆ ಬರಗಾಲ ಬಂದಿದೆಯೋ? ಹೇಗೆ? ಅಲ್ಲ, ನಿನ್ನ ಕಿರೀಟೆಯಲ್ಲಿ ಗಜಾರವತವನ್ನು ಇಲ್ಲಿ ಮಾರಾಟ ಮಾಡಿದ್ಯಾ? ಹಾಗಲ್ಲ. ಮತ್ತೆ ನಾನು ಇಲ್ಲಿ ಅಧಿಕಾರಿ ಅಂತ ಹೇಳಿದ್ದು ಮತ್ತೆ ಅದೇ ದೇವೇಂದ್ರನಲ್ವಾ? ಮಂತ್ರಿಗಳಿಗೆ ನಡು ಓಡಿ. ನಿಮಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಹೌದು, ನಾನು ಇಲ್ಲಿ ಅಧಿಕಾರಿ ಅಂತ ಹೇಳಿದ್ದು ಮತ್ತೆ ಸ್ವರ್ಗದ ಅಧಿಕಾರಿ ಅಂತ ಹೇಳಿಲ್ಲ. ನಾನು ಈ ಬಾಗಿಲ ಅಧಿಕಾರಿ. ಬಾಲಕ. ಅದೇ. ನೀವು ಬಂದದ್ದು ಯಾಕೆ? ನಾವು ಬಂದದ್ದು ಕಾರಣವಿದೆ. ಆ ಕಾರಣವನ್ನು ಅವನು ತಿಳಿಸುತ್ತಾನೆ. ನಾವಿಲ್ಲಿಗೆ ಬಂದದ್ದು ಯಾಕೆ ಗೊತ್ತುಂಟ? ಯಾಕೆ? ನಿನ್ನ ಇದಾರಲ್ಲ, ಅವರನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಳ್ಳಿಕ್ಕೆ ಬಂದಿದ್ದೇವೆ. ಸ್ವರ್ಗವನ್ನು ಗೆಲ್ಲಲು ಬಂದಿದ್ದೇವೆ. ಯಾರು ನೀವು? ನೀವು ಸ್ವರ್ಗವನ್ನು ಹೊಡೆಯುವುದಾ? ಇವತ್ತು ನನ್ನ ದಿನಚಾರ ಇಲ್ಲ. ನಾನು ಸುಮ್ಮನೆ ಇವರಿಗೆ ಹೊಡೆಯುವುದು, ಇವರನ್ನ ಪಟ ಬಂದು ಕೆಳಗೆ ಬೀಳು, ಮತ್ತೆ ಇಲ್ಲಿ ಸುಮ್ಮನೆ ನನಗೆ ಅಪವಾದ. ಬಿಟ್ಟು ಇವತ್ತು ನೀವು ಹೋಗಿ. ಅದು ಆಗುದಿಲ್ಲ. ಅದು ಆಗುದೇ ಇಲ್ಲ. ಹೋಗುದಿಲ್ಲ. ಮೂರು ಮನೆಗೆ ಹೋಗುದಿಲ್ವಾ? ಹೋಗುದೇ ಇಲ್ಲ. ಹೋಗುದಲ್ವಾ? ಇಲ್ಲ. ಹೋಗುದೇ ಹೋಗ್ತೀರಾ? ಹೋಗುದಿಲ್ವಲ್ಲ? ಹೋಗುದಿಲ್ಲ. ಹೋಗುದೇ ಇಲ್ಲ. ನಾನು ಆಗ್ತೇನೆ ಬಿಡಿ. ಮಂತ್ರಿ, ಆತ ಒಳಗೆ ಹೋಗಿದ್ದಾನೆ. ಮುಂದೆ ಏನಾಗುತ್ತೆ ಎಂದು ನೋಡೋಣ.
ಎಂಬುದಾಗಿ ಹಾಗೆ ಅಂದುಕೊಳ್ಳುವ ಪೂರ್ವಗತ್ಯ ವಿಚಾರ ಅನೇಕ ವಿಧದಲ್ಲಿ ಚಾರ ನುಡಿಗಳು ಕೇಳಲಾಗಣ. ಚಾರ ನುಡಿಗಳು ಕೇಳಲಾಗಣ. ನುಡಿಯುವುದು ನಮಗದಾಸನ. ಪಾಲಕರ ಕೂಡದ ಮರನಾಗ ಅವರೇ ಏನು ಆಶ್ಚರ್ಯವಿದು. ಚಾರಕರು ಒಂದು ಹೇಳಿದ ಮಾತು ದೇವಲೋಕಕ್ಕೆ ದಾನವರ ದಾಳಿಯಾಗಿದೆ ಅಂತೆ. ಎಲ್ಲಿ ನಮ್ಮವರು ಬರಲಿಸಲಿಗೆ
ದೇವಲೋಕಕ್ಕೆ ಧೂಳು ದಾನವರ ದಾಳಿಯಾಗಿದೆ ಅಂತೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ನಾವು ನಮ್ಮದಾದಂಥ ವಾಹನವನ್ನೇರಿ ಆಯುಧವನ್ನು ಹಿಡಿದು ಅತ್ತ ತೆರಳೋಣವಂತೆ. ಎಲ್ಲ ದೂರ್ತಾನೆ. ಏನಿಲ್ಲ ಮೂರು ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಪಡೆದ ನಾಕಲೋಕವಿದು. ನಿಮ್ಮಂತಹ ರಾಕ್ಷಸನಿಗೆ ಎಂದೂ ಪ್ರಾಪ್ತಿಯಾಗದು. ಸರ್ವವನ್ನು ಬಿಟ್ಟು ಶರಣಾದರೆ ಲೇಸು, ಇಲ್ಲದಿದ್ದರೆ ಇಲ್ಲ ಅರಸಿ ಬಂದ ವಿಚಾರದಲ್ಲಿ ಕೊಡು ನಮಗೆ ಎಲ್ಲ ದೇವತೆ ಏನಿಲ್ಲ. ಹೆಚ್ಚು ಮಾತನಾಡಬೇಡ. ನಿಮ್ಮ ಪೌರುಷ ಏನೆಂದು ನಮಗೆ ತಿಳಿದಿದೆ. ಆದ್ದರಿಂದ ಸಾರಿ ಸಾರಿ ಹೇಳುವೆ, ಸ್ವರ್ಗವನ್ನು ಕೊಟ್ಟರೆ ಲೇಸು, ಇಲ್ಲದಿದ್ದರೆ ಮರಣ. ಎಲ್ಲ ರಾಕ್ಷಸನೇ, ಏನಿಲ್ಲ ನಿಮ್ಮ ಸೇನಾಪಡೆಯವರನ್ನು ಕೂಡಿಕೊಂಡು ಬಂದು ನಮ್ಮಲ್ಲಿ ಕಾದಾಟ ನಡೆಸಿ ಹೌದು, ಗೆಲ್ಲುವೆ ಎಂಬ ಭ್ರಮೆ ಬೇಡ. ಅದು ಗೆಲ್ತೇವೆ. ಯುದ್ಧವನ್ನು
ಏರಿಕೊಂಡು ಬರುವಾಗಲೇ ನಾನು ಗಮನಿಸಿದೆ ನೀನೇ ಆ ದೇವೇಂದ್ರನೆಂದು. ಎಲ್ಲೋ ದೇವೇಂದ್ರ, ಚಿನ್ನದ ಹರಿವಾಣದಲ್ಲಿ ಸ್ವರ್ಗ ಸಿಂಹಾಸನವನ್ನು ಇಟ್ಟು ನಿನಗೂ ನಿಮ್ಮವರನ್ನು ಏನು ಮಾಡದಾಗೆ ನಾನು ನೋಡುತ್ತೇನೆ. ಈ ವಿಚಾರಕ್ಕೆ ನಿನ್ನನ್ನು ಕೊಪ್ಪಿ ಭೀಗಿರಣದಂದು ಹಿಂಬತ್ತಿ ಬರುತ್ತಿರುವೆಯಲ್ಲ, ಯಾರೆಂದು ಮೊದಲ ನಿನಗೆ ಪ್ರಶ್ನೆಯನ್ನು ಮಾಡುತ್ತಿದ್ದೇನೆ. ಈ ನಾಗಲೋಕದ ಒಡೆತನ ಇದೆಯಲ್ಲ, ನನ್ನ ಪಾಲಿಗೆ ಸುಮ್ಮನೆ ಬಂದಿಲ್ಲ. ಶತಯಾಗಗಳನ್ನ ಮಾಡಿ 3 ಮೂರ್ತಿಗಳನ್ನ ಅರ್ಚಿಸಿ ಪೂಜಿಸಿದ ಪುಣ್ಯದ ಫಲವಾಗಿ ನನಗೆ ಸಿಕ್ಕಿದೆ. ಇದು ನಿನಗೆ ತಕ್ಕುದಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ಹೋಗು. ಇಲ್ಲವಾದರೆ ರಾತ್ರಿ ಕಂಡ ಭಾವಿಗೆ ಅದನ್ನು ಬಿದ್ದಂತಾದಿತ್ತು. ಜಾಗ್ರತೆ. ಮುಂದೆ ಸಾಕಾಗಿಲ್ಲ. ಎಲ್ಲಿ ಆ ದೂತ ಬರಲಿ ಕಡೆಗೆ. ಸ್ವರ್ಗ ಸಿಂಹಾಸನವನ್ನು ನಾನು ಸೇರಿದ್ದೇನೆ. ಈಗ ನೀನು ಎಲ್ಲರೊಡನೆ ಡಂಗೂರವನ್ನು ಸಾರಬೇಕು. ಸರ್, ನಮ್ಮ ಒಡೆಯ ಸ್ವರ್ಗಲೋಕದ ಪಟ್ಟವನ್ನೇರಿದ್ದಾರೆ. ಎಂತ ನಿಮ್ಮ ಒಡೆಯ ಸ್ವರ್ಗದ ಅಟ್ಟವನ್ನೇರಿದ್ದಾರಂತೆ? ಅದು ಅಟ್ಟ ಅಲ್ಲ, ಅದು ಪಟ್ಟ. ಪಟ್ಟ ಅದನ್ನೀಗ ಎಲ್ಲರಿಗೆ ಹೇಳಬೇಕು. ಅಷ್ಟಲ್ಲ, ಈಗ ಮಾಡ್ತೇನೆ. ಕೇಳಿರಿ ಕೇಳಿರಿ ಕೇಳಿರಿ. ಮೆಕ್ಕಲು ಮಂಗಸವ ದಾಂಕಿನಗಳು ಮತ್ತು ಕುಲ್ದೇರು ಇದನ್ನ ಆಲ್ಗಿನಡು ಬೆಟ್ಟದಿಂದ ಬಾಪೇರು. ಅಭ್ಯಾಸ ಬದಲಾಯಿಸಬೇಕು. ಅದನ್ನೀಗ ಎಲ್ಲರಿಗೆ ಡಂಬೂರ ಸಾರಿಸಿ ಹೇಳಬೇಕು. ಅಷ್ಟಲ್ಲ, ಈಗ ಮಾಡ್ತೇನೆ. ಒಮ್ಮೆ ಇಟ್ಕೊಂಬಾರ. ನಮಸ್ಕಾರ. ಒಮ್ಮೆ ನಿಮ್ಮದು ಬರ್ತೀರಾ? ಎಂದೆ ಆದೀತಾ? ಆದೀತು. ಅದು ನಿನ್ನಿಂದ ಉದ್ದುಂಟು. ಹೌದು, ಸ್ವಲ್ಪ ಚಿಕ್ಕದಾಗ್ಲಿಕ್ಕಾಗೋದಿಲ್ಲ. ಎಷ್ಟರಲ್ಲಿ
ಕೊಡೆ ಅಲ್ಲಿಗೆ. ಮತ್ತೆ ನಾನು ನಿಮಗಲ್ಲ ಸ್ವಾಮಿ, ನಿಮ್ಮ ತುಂಬಾ ಭಾರ ಉಂಟು. ಇನ್ನೊಮ್ಮೆ ತರ ಸಣ್ಣದಾಗಿ ನನ್ನ ಹೋಗೋಣ. ಹೇಳುದೇ ಇಲ್ಲ, ಇನ್ನು ಮನೆ ಕಂಡೋಗ್ತೀರಿ. ಬರ್ತೇನೆ. ಮಂತ್ರಿ ಸೇನಾಧಿಪತಿಗಳೇ, ಸ್ವರ್ಗ ಸಿಂಹಾಸನವನ್ನು ನಾವು ಸೇರಿದ್ದೇವೆ. ಇನ್ನು ಮುಂದೆ ದೇವತೆಗಳು ಕೊಪ್ಪದಂತೆ ನೀವು ನೋಡಿಕೊಳ್ಳಿ. ಸ್ವಲ್ಪ ವಿಶ್ರಾಂತಿ ಅಗತ್ಯವಿದೆ, ನಡೆಯುತ್ತೇನೆ ಆ ಕಡೆಗೆ. ಚಿತ್ತ ಜಯ್ಯನು ಗಡಲ ಸುತೆಯು ಚಿತ್ತದಯ್ಯನು ಕಡಲ ಸುತಿಯುಳ್ ಉದ್ದಿಸುತ್ತ ಪಾದವನು ಸಂತಸವಿತ್ತು ಮೆರೆಯೇ ಚಿತ್ತಜಯ ನೋಡಿದೆಯಾ ಈ ಹಾಲ್ಗಡಲ ಲೋಕದ ವೈಭವವನ್ನು? ಲಕ್ಷ್ಮೀನಾರಾಯಣರಾಗಿ ನಾವು ಆದರ್ಶಯುತವಾದ ದಾಂಪತ್ಯವನ್ನು ನಡೆಸುತ್ತಾ ಬರುತ್ತಿದ್ದೇವೆ. ನೀನಿಲ್ಲದೆ ನಾನಿಲ್ಲ, ನನ್ನನ್ನು ಬಿಟ್ಟು ನೀವೂ ಇರುವುದಿಲ್ಲ. ಸದಾ ನಿನ್ನ ಸೇವೆಯಿಂದಲೇ ಧನ್ಯನಾದವನು ನಾನು. ಆದಿಮಾಯೆಯು ನಮಗಿತ್ತ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯ ನನಗೆ ವಾಸಕ್ಕೆ ಈ ವೈಕುಂಠ ಲೋಕ. ದುಃಖಗಳನ್ನು ಹೊತ್ತು ತರುವವರೆಲ್ಲ ಹಸನ್ಮುಖರಾಗಿ ಹಿಂತಿರುಗುತ್ತಿದ್ದಾರೆ. ಸನಕ ಸನಂತರ ಋಷಿವೇಣ್ಯರ ಗಣನವು ನಮ್ಮನ್ನೇ ಭಜಿಸುತ್ತಾ ನಮ್ಮಿಂದ ಆಶೀರ್ವಾದಗಳನ್ನು ಪಡೆದು ಕೃತಾರ್ಥರಾಗಿ ತಿರುಗುತ್ತಿದ್ದಾರೆ. ಹೌದು ಸ್ವಾಮಿ. ಹರಿಹರ ಬ್ರಹ್ಮಾದ್ಯರು ಲೋಕದ ಒಳಿತಿಗಾಗಿ ಒಂದೇ ಉದ್ದೇಶಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೇವಿ ದೇವ, ಆದರೂ ಪ್ರಶಾಂತ ಫಲವನ್ನು ಕದಡುವುದಕ್ಕಾಗಿ ಎಂಬಂತೆ ಕೆಲವರಿರುತ್ತಾರೆ. ಹೌದು ಸ್ವಾಮಿ. ಎಲ್ಲರಿಗೂ ನಾನು ಪ್ರಿಯನಲ್ಲ, ಏಕೆ? ಸದಾ ನನ್ನನ್ನು ವಿರೋಧಿಸುವವರೂ ಇರುತ್ತಾರೆ. ಹಾಗಾಗಿ ನಾನು ಧನುಜಾರಿಯೂ ಆಗಿದ್ದೇನೆ. ನಾನು ನಾನಾ ಅವತಾರಗಳನ್ನೆತ್ತಿ ಲೋಕಕಂಟಕರನ್ನು ಹತ್ತಿಸುತ್ತಾ ಬರುತ್ತಿದ್ದೇನೆ. ದೇವಿ ಸ್ವಾಮಿ, ನಿನ್ನಲ್ಲೊಂದು ಪ್ರಶ್ನೆ. ಏನದು? ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿ ಬಂದವಳು ನೀನು. ಅಂದಿನಿಂದ ಇಂದಿನವರೆಗೆ ನನ್ನ ಸೇವೆಯನ್ನು ಮಾಡುತ್ತಿರುವೆಯಲ್ಲ, ನನ್ನ ಬಗ್ಗೆ ತಿಳಿದಿದಾದರೂ ಏನು ಹೇಳಬೇಕೆ ಸ್ವಾಮಿ? ಏನ ಬನ್ನಿ ಪತಿಯೇ ಕೈದರ ಏನ ಬನ್ನಿ ಪತಿಯೇ ಕೈದರ ಏನ ಬನ್ನಿ ಪತಿಯೇ
ಹೌದೇ? ನಿಮ್ಮನ್ನು ಬಂಧಿಸಲು ನಾನು ಏನು ಸಾಸಿರ ನಾಲಿಗೆಗಳಿಲ್ಲ. ನಿಮ್ಮ ಆದಿಶೇಷನಿಗೂ ಕಷ್ಟವಾಗಬಹುದು. ಸುರ ನರ ಮೃಗಗಳಿಂದಲೂ ಪೂಜಿತರು, ವಂದಿತರು. ನಿಮ್ಮ ಕಡೆಯಾಗಿ ನಾನು ನನ್ನ ಜೀವನವನ್ನೇ ಪಾವನವಾಗಿಸಿಕೊಂಡೆ. ಹೌದೇ? ನಿಮ್ಮ ರಸ್ತೆಯಾಗಿ ನಾನು ಧನ್ಯನು ಸ್ವಾಮಿ. ಓಹೋ, ಇದು ಶಿವನಾನಿಗೂ ಸತ್ಯ. ಹೌದೇ? ದೇವತೆಗಳು ಪೂಜಿಸುವ ನಿಮ್ಮ ತ್ರೈಕ್ಷೋಣಿಯಲ್ಲೂ ಎದುರಿಲ್ಲ. ಸಮುದ್ರದ ಮತನದ ಬೇರೆ ಆವಿರ್ಭವಿಸಿದ ನಾನು ಕರಗಳಲ್ಲಿ ಮಾಲೆಯಂತೆ ನನ್ನ ಮುಂದೆ ಬಹು ಆಯ್ಕೆಗಳಿದ್ದವು. ಆದರೆ ಪ್ರಶಾಂತವಾದ ಆ ಪರಿಸರದಲ್ಲಿ ಅಶಾಂತವಾಗಿ ಕುಳಿತ ನಿಮ್ಮನ್ನು ಚಿತ್ತಾಚೋರನಾದ ನಿಮ್ಮ ಆಕರ್ಷಣೆಗೆ ಒಳಗಾಗಿ ಹಾರವನ್ನು ನಿಮ್ಮ ಕೊರಳಿಗೆ ಹಾಕಿದರು. ಆ ಹೊತ್ತಿನಲ್ಲಿ ನನಗೇನು ಬೇಕೆಂದು ಕೇಳಿದ್ದೀನಿ. ಪ್ರಶಾಂತ ಸ್ವಚ್ಛಂದ ಸ್ಥಳ ಬೇಕೆಂದು ಕೇಳಿದೆ. ಹೌದೇ? ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಕೊಟ್ಟಿದ್ದು ಶ್ರೀಹರಿಯ ಗಮನವಾಸನೆ ಎಂಬ ಹೆಸರು ನನಗೆ ಬಂತು. ಇಷ್ಟೇ ಅಲ್ಲ ಸ್ವಾಮಿ, ಮತ್ತೆ ಓ ಕುಂದ ಕುಟ್ಮಲಾದನೇ ಕುಂದ ಅಂದಿನ ರಗರಿಯಂದ ರೂಪವ ಮಂದರಾತ್ರಿಯ ಕುಂದದ ಅಂದಿನ ರಗರಿಯಂದ ರೂಪವ
ಒಂದೇ ಕಷ್ಟ ವ್ಯಕ್ತಿಸಿ ಮಸಾಂತ ಬರೆಯಲು ಏನು ಬಂದಿದೆ ಪತಿಯೇ ನಿಮ್ಮನ್ನು ನಾನು ಎಷ್ಟು ಹೊಗಳಿದರು ಅದು ಕಡಿಮೆ ಸರಿ. ಹೌದೇ? ಜ್ಞಾನಿಗಳೆಲ್ಲ ಹೊಗಳೇ ತೃಪ್ತರೇ ಆಗಿದ್ದಾರಂತೆ. ಹೌದೇ? ಋಷಿಗಳು ಮನುಮುನಿಗಳು ಹೆಚ್ಚೇಕೆ? ಹೌದೇ? ಮೂರು ಲೋಕಗಳಿಂದಲೂ ದೇವರ ದೇವರು ಎಂಬ ಹೊಗಳಿಕೆ ಪಾತ್ರರಾದವರು ಮತ್ಸ್ಯ, ಕೂರ್ಮ, ವರ, ನರಸಿಂಹ ಹೀಗೆ ಹಲವಾರು ಅವತಾರಗಳು. ದುಷ್ಟ ನಿಗ್ರಹ, ದುಷ್ಟ ರಕ್ಷಕನಾಗಿ ಇಂತಹ ನನ್ನ ಸ್ವಾಮಿಯನ್ನು ನಾನು ಎಷ್ಟು ಹೊಗಳಿದರು ಕಡಿಮೆ ಸರಿ ಸ್ವಾಮಿ. ದೇವಿ, ನಿನ್ನ ಹೊಗಳಿಕೆಯ ನುಡಿಗಳು ಎಷ್ಟೊಂದು ಹಿತವಾಗಿದೆ. ಯಾರಾದರೂ ಕೇಳಲು ಬಂದರೆ ನೀನೇ ಉತ್ತರ ಕೊಡಬೇಕು ವಿನಃ ನಾನು ಬಾರನ್ನು ತಿಳಿದುಕೋ. ಆದಿಲ್ಲ ಸ್ವಾಮಿ. ಲಕ್ಷ್ಮಿ, ಏನೋ ವ್ಯತ್ಯಾಸ ಕಾಣುತ್ತಿದೆಯಲ್ಲ. ಕರದ ಚಕ್ರ ಜಾರಿದಲ್ಲ, ಜಾರಿದ ಜಾರಿದ ಕರವಳಗಿರುವ ಸುದರ್ಶನ ಬೀರದಂತೆ ಬೆಳೆದು ಎಂದಂಡ ಜನರಿಗೆ
ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು. ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು. ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಾನು ಸೇರಿ ಕೊಂದುದರಿಂದ ನಾನು ಸೇರಿ ಕೊಂದುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ. ಲಾಲಿ ಪೂದಿಲೆ ತಾಯಿಗೆ ನರಿಕೆಗೆ ಮುಂದ ಲಕ್ಷ್ಮೀ ದೇವಿ. ಸುದರ್ಶನ ಅಮ್ಮ ಏನೋ ಹೇಳಬೇಕೆಂದು ಕರೆದೆಯಲ್ಲ? ಹೌದಮ್ಮ. ಏನೋ ಅದು? ಅಮ್ಮ ಸುದರ್ಶನ, ನಾನು ಆಡುವ ಮಾತನ್ನು ಆಡಿಸಬೇಕು. ನೀವು ನಿಮ್ಮ ಗಂಡನನ್ನು ಹೊಗಳಿ ಅಟ್ಟಕ್ಕೇರಿಸಿದ್ದೀರಿ. ನನ್ನ ಗಂಡನನ್ನು ನಾನು ಹೊಗಳಿದರೆ ಅದರಲ್ಲೇನಿದೆ ತಪ್ಪು? ತಪ್ಪೇನಿಲ್ಲಮ್ಮ. ಮತ್ತೆ ನೀವು ಹೊಗಳಿದು ಮಾತ್ರ ಸ್ವಲ್ಪ ಕಡಿಮೆ ಆಯ್ತು. ಅದು ಸರಿ. ಈ ಹಿಂದೆ ಯುದ್ಧಕ್ಕೆ ಬಂದಂತ ಘೋರದನವರನ್ನು ಕೊಂದವಾಯಿ ಸುದರ್ಶನ ನಾನಿಲ್ಲದೆ ಬರೀ ಕೈಯಲ್ಲಿ ಕೊಲ್ಲುವುದಕ್ಕೆ ಸಾಧ್ಯವಾಗುತ್ತಾ ಇತ್ತೆ. ಆದ್ದರಿಂದ ಸರ್ವಪುಕಾರ ನಾನೇ. ಉಚ್ಚರಿಸಲಿ ನೋಡರಿ ಅಚ್ಚುತಾಗಿಂಗರಿ ಹೆಚ್ಚಿನ ವೀರರು ನಿನ್ನ ಹೆಚ್ಚಿಗಾಗಿ ತಂದಿದ್ದವು. ಹೌದು, ಮಗನೆಂಬ ಮಮಕಾರದಿಂದ ಸಲಹೆಯನ್ನು ಕೊಟ್ಟರೆ ಗಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಇದ್ದಾನೆ. ಅಚ್ಚುತನಿಗಿಂತ ಹೆಚ್ಚಿನ ವೀರ ನೀನೆಂದು ಕೊಚ್ಚಿಕೊಳ್ಳಿ. ದಂಡಿಸಿಯನು ಎಚ್ಚರ. ಅಮ್ಮ ಸಿಟ್ಟು ಬಂತೆ. ಮತ್ತೆ ಕಂಡುದ ನೋಡಿದರೆ
ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಕಣ್ಣಿಡುದ ನುಡಿದರೆ ಕೆಂಡದ ತಗದಿರು ಲಕ್ಷ್ಮೀ ದೇವಿ ಲಾಲಿ ಪೂಜೆಲೆ ತಾಯೆ ಎನ್ನ ಅರಿಕೆಯನ್ನು ಅಮ್ಮ ಧರಿಸಿದನವನನ್ನು ತರಿದಾಗ ನೀನಲ್ಲಿ ತೆರಳಿದ್ದೆಯ ಬೆಳಗ್ಗೆ ಪ್ರದರ್ಶನ ಹೌದು ಸಾಕು ಮಾಡು ಸಾಕು ಮಾಡು ಮಾತು ಆಡಿದರೆ ಸಾಲದು ಮತ್ತೆ ಅದನ್ನು ಸಾಬೀತುಪಡಿಸಬೇಕು ಹೌದು ನಾನು ಕೇಳುವಂತಹ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ನಿನ್ನಲ್ಲಿದೆಯಾ ಇದು ಬಿಟ್ಟ ಸ್ಥಳವ ಸಂದರ್ಭ ಸಹಿತವ ನಿನಗೆ ಯಾವ್ದಾದಿತ್ತು ನನಗೆ ಯಾವುದೋ ಆದಿತ್ತು ಹಾಗಾದರೆ ಸಂದರ್ಭ ಸಹಿತ ವಿವರಿಸು ಒಂದು ನಿಮಿಷ ನಾರಾಯಣ ಇಲ್ಲಿ ಬಾರ ಬಂದೆ ಅವಳಿಗೆ ಪ್ರಶ್ನೆ ಕೇಳ್ತಾಳೆ ಸರಿ ನೀನು ಅದನ್ನ ಲೆಕ್ಕ ಮಾಡ್ಬೇಕು ಆದೀತು ಹೇಳಿ ಪ್ರಶ್ನೆ ಸಂಖ್ಯೆ ಒಂದು ನನ್ನವರು ಮತ್ಸ್ಯವತಾರ ತಾಳಿದಾಗ ನೀನೆಲ್ಲಿದ್ದೆ ಒಂದಾಯ್ತು ಪ್ರಶ್ನೆ ಸಂಖ್ಯೆ ಎರಡು ನನ್ನವರು ಕೂರ್ಮಾವತಾರ ತಾಳಿದಾಗ ನೀನೆಲ್ಲಿದ್ದೆ ಎರಡಾಯ್ತು ಪ್ರಶ್ನೆ ಸಂಖ್ಯೆ ಮೂರು ನನ್ನವರು ವರಹನಾದಾಗ ನೀನೆಲ್ಲಿದ್ದೆ ಮೂರಾಯ್ತು ಪ್ರಶ್ನೆ ಸಂಖ್ಯೆ ನಾಲ್ಕು ನನ್ನವರು ನರಸಿಂಹನಾದಾಗ ನೀನೆಲ್ಲಿದ್ದೆ ನಾಲ್ಕಾಯ್ತು ಪ್ರಶ್ನೆ ಸಂಖ್ಯೆ 5 ನನ್ನವರು ವಾಮನನಾದಾಗ ನೀನೆಲ್ಲಿದ್ದೆ ಐದಾಯ್ತು ಮುಂದೆ ಈಗ ಸಾಕು ಆಮೇಲೆ ನೋಡೋಣ ನೀವು ಎಲ್ಲಿಂದ ಪ್ರಾರಂಭಿಸಿದ್ದು ಮತ್ಸ್ಯವತಾರ ಅಲ್ಲಿಂದಲೇ ಪ್ರಾರಂಭಿಸುತ್ತೇನೆ ಮತ್ಸ್ಯನ ರೆಕ್ಕೆಯೊಳು ಅಮ್ಮ ಕೂರ್ಮನ ಚಿಪ್ಪಿನೊಳು ಚಿಪ್ಪಿನೊಳು ಅಮ್ಮ ಪೃಥ್ವಿದ ದಂತದೊಳು ಅಮ್ಮ ಮಸ್ಯನ ರೆಕ್ಕೆಯೊಳು
ಕೂರ್ಮದ ಚಿಟ್ಟಿ ನೋಯ್ ಭಕ್ತಿದಾರನ ತಂತದೋಳು ಮತ್ತೆ ಹರಿಯ ಉಗುರುಳು 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 ಅಡಗಿದ್ದು ಮತ್ತೆ ಹರಿಯ ಉಗುರುಳು 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 ಅಡಗಿದ್ದು ನಾ ಇತ್ತೆ ಸಹಾಯವನು ನಾ ಇತ್ತೆ ಸಹಾಯವನು ಮತ್ತೆ ಗರಿಯ ಗುರುಳು ಅಡಗಿದ್ದು ನಗಿದ್ದೆ ಸಹಾಯವನು ಮಸ್ಯನ ಮಸ್ಯನ ಅಮ್ಮ ಸುದರ್ಶನ ಅಮ್ಮ ಪ್ರಶ್ನೆ ಸಂಖ್ಯೆ 1 ನನ್ನವರು ಮತ್ಸ್ಯತಾರ ತಾಳಿದಾಗ ನೀನೆಲ್ಲಿದ್ದೆ ಅಮ್ಮ ನಿಮ್ಮ ಗಂಡ ತಮಾಸುರನನ್ನು ಕೊಲ್ಲುವುದಕ್ಕೆ ದೊಡ್ಡ ಮೀನಿನ ಅವತಾರ ತಾಳಿದ್ದಾರಲ್ಲ ಮೀನು ಎಂದು ತಾತ್ಸಾರ ಮಾಡುವುದು ಬೇಡ ಮತ್ತೆ ಮತ್ಸ್ಯ ಅಂತ ಹೇಳು ನನಗೆ ಮೀನು ನಿಮಗೆ ಮತ್ಸ್ಯ ಸುಧಾರಿಸಿಕೊಳ್ಳುವ ಆದಿತ್ತು ಆ ದಾನವನ್ನು ಕೊಂದದ್ದು ಹೇಗೆ ಹೇಗೆ ಕೊಚ್ಚಿ ಕೊಂದದ ನುಂಗಿ ಕೊಂದದ ಸೂಡಿ ಕೊಂದದ ರೆಕ್ಕೆನ ಬಡಿದು ಕೊಂದದ ಅಲ್ಲಿ ಇಲ್ಲಿಗೆ ಬೇಡ ಅಲ್ಲಿಗೆ ಸಾಕು ಆ ಹೊತ್ತಿನಲ್ಲಿ ನಾನು ಆ ಮತ್ಸ್ಯನ ರೆಕ್ಕೆಯಾಗಿದ್ದೆ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಇಲ್ಲದೆ ಹೋಗುತ್ತಿದ್ದರೆ ಆ ದಾನವನ್ನು ಬೇಕೆ ತಾಗಿದ ರೆಕ್ಕೆ ಏನು ಅದು ಹರಿಹರಿದಾಗುತ್ತಾ ಇತ್ತಮ್ಮ ಆದ್ದರಿಂದ ಆ ರೆಕ್ಕೆ ಯಾರು 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 ಆ ರೆಕ್ಕೆ ನಾನು ಸುದರ್ಶನ ಪ್ರಶ್ನೆ ಸಂಖ್ಯೆ 2 ನನ್ನವರು ವರಹನಾದಾಗ ನೀನೆಲ್ಲಿದ್ದೆ ಅಮ್ಮ ಮಂದರ ಪರ್ವತವನ್ನು ಹತ್ತುವುದಕ್ಕೆ ನಿಮ್ಮ ಗಂಡ ಕೂರ್ಮನಾಗಿದ್ದರು ಆ ಹೊತ್ತಿನಲ್ಲಿ ನಾನು ಆ ಕೂರ್ಮನ ಚಿಪ್ಪಾಗಿದ್ದೆ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಇಲ್ಲದೆ ಹೋಗುತ್ತಿದ್ದರೆ ಆ ಮಂದರ ಪರ್ವತದ ಭಾರಕ್ಕೆ ನಿಮ್ಮ ಗಂಡ ಏನು ಅದು ಅಪ್ಪಚ್ಚ ಅಪ್ಪಚ್ಚ ಆಗ್ತಾ ಇದ್ದಾರಮ್ಮ ಆದ್ದರಿಂದ ಆ ಚಿಪ್ಪು ಏನು 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 ಆ ಚಿಪ್ಪು ನಾನು ಸುದರ್ಶನ ಅಮ್ಮ ಪ್ರಶ್ನೆ ಸಂಖ್ಯೆ 3 ನನ್ನವರು ಬರಹನಾದಾಗ ನೀನೆಲ್ಲಿದ್ದೆ ಅಮ್ಮ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೆ ನಿಮ್ಮ ಗಂಡ ಒಂದು ಹಂದಿ ಆಗಿದ್ದರು ಹಂದಿ ಎಂದು ತಾತ್ಸಾರ ಮಾಡುವುದು ಬೇಡ ಮತ್ತೆ ವರಹ ಸ್ವಾಮಿ ಅಂತ ಹೇಳು ನಿಮಗೆ ವರಹ ನನಗೆ ಹಂದಿ ಸುಧಾರಿಸಿಕೊಳ್ಳುವ ಆ ಸಂದರ್ಭದಲ್ಲಿ ನಾನು ಆ ಹಂದಿಯ ದಾಡೆಯಾಗಿದ್ದೆ ಆ ಹೊತ್ತಿನಲ್ಲಿ ನಾನಲ್ಲಿ ಇಲ್ಲದೆ ಹೋಗುತ್ತಿದ್ದರೆ ಆ ದಾನವನ್ನು ಬೇಕಿದ್ದಾಗಿದ್ದ ದಾಡೆ ಮುಂದುವರಿದಾಗುತ್ತಾ ಇತ್ತು ಆದ್ದರಿಂದ ಆ ದಾಡೆ ಯಾರು 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 ಆ ದಾಡೆ ನಾನು ಸುದರ್ಶನ ಅಮ್ಮ ಪ್ರಶ್ನೆ ಸಂಖ್ಯೆ 4 ನನ್ನವರು ನರಸಿಂಹನಾದಾಗ ನೀನೆಲ್ಲಿದ್ದೆ ಅಮ್ಮ ಹಿರಣ್ಯಕಶಿಪುವನ್ನು ಕೊಳ್ಳುವುದಕ್ಕೆ ನಿಮ್ಮ ಗಂಡ ನರಸಿಂಹನಾಗಿದ್ದರು ಆ ಸಂದರ್ಭದಲ್ಲಿ ನಾನು ನರಸಿಂಹನ ನಕನಾಗಿದ್ದೆ ಆ ಹೊತ್ತಿನಲ್ಲಿ ನಾನಲ್ಲಿ ಇಲ್ಲದೆ ಹೋಗುತ್ತಿದ್ದರೆ
ಏನೋ ಅದು ಸೀಳಿ ಸೀಳಿ ಹೋಗುತ್ತಾ ಆಯ್ತು. ಆದ್ದರಿಂದ ಆ ನಟ ಯಾರು? ಯಾರು ಯಾರು ಯಾರು? ಆ ನಟವೇ ನಾನು. ಸ್ವಾಮಿ ದೇವಿ, ಅವ ನಕನಂತೆ. ಹೌದು ದೇವಿ, ಅವನಾಗಿದ್ದ ನನ್ನ ನಕ. ಇದರಿಂದ ಪ್ರಹ್ಲಾದನಿಗೆ ಸಿಕ್ಕಿತು ಸುಖ. ನೀನು ನೋಡಬೇಡವೇ ಮುಖ ಮುಖ? ನೀವು ಹೋಗಿ ಒಮ್ಮೆ. ಆದೀತು ಆದೀತು. ಸುದರ್ಶನ, ಪ್ರಶ್ನೆ ಸಂಖ್ಯೆ 5. ನನ್ನವರು ವಾಮನನಾದಾಗ ನೀನೆಲ್ಲಿದ್ದೆ? ಅಮ್ಮ, ಬಲಿಯನ್ನು ರಸಾತಲಕ್ಕೆ ತಳ್ಳುವುದಕ್ಕೆ ನಿಮ್ಮ ಗಂಡ ವಾಮನನಾಗಿದ್ದರು. ಸ್ವಲ್ಪ ಹಿಂದೆ ಬನ್ನಿ, ಪಾದ ನೋಡಿ ಅಂತೆ. ಪಾದ ಹಿಡಿ, ಪುಣ್ಯ ಬರುತ್ತದೆ. ಹಾಗೆಲ್ಲ, ಎಷ್ಟು ಸಣ್ಣದಾಗಿ ಮೃದು ಮೃದುವಾಗಿದೆ. ಆ ಹೊತ್ತಿನಲ್ಲಿ ನಾನು ಅವರ ಪಾದವಾಗಿದ್ದೆ. ಅಷ್ಟು ಚಿಕ್ಕ ಪಾದದಲ್ಲಿ ಅವರನ್ನು ತಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇತ್ತೆ? ನಾನಲ್ಲಿ ಇಲ್ಲದೆ ಹೋಗುತ್ತಿದ್ದರೆ ಆ ಬಳಿಯು ನಿಮ್ಮ ಗಂಡನನ್ನು ಏನು ಅದು ಮೇಲಕ್ಕೆ ಮೇಲೆ ಸಂಚರಿಸುತ್ತಾ ಇದ್ದ. ಆದ್ದರಿಂದ ಆ ಪಾದ ಏನು 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 ಏನು? ಆ ಪಾದ ನಾನು. ಸ್ವಾಮಿ ದೇವಿ, ಪಾದನಂತೆ. ಹೌದು ದೇವಿ, ಅವನಾಗಿದ್ದ ನನ್ನ ಪಾದ. ಇದರಿಂದ ಲೋಕಕ್ಕಾಯ್ತು ಮೋದ. ನೀನು ಮಾಡಬೇಡವೇ ಅವನ ನಿವಾದ? ಹಾಗಾದರೆ ಎಲ್ಲವೂ ಅವನೆಯಾ? ಹೌದು ದೇವಿ, ಎಲ್ಲವೂ ಅವನೇ. ಸುದರ್ಶನ, ಮರಣ ಸಗಜ ಮರದೂರಿ ಮಾಡಿ ನಿನ್ನನೆತ್ತಾಗ ಪರಾಕ್ರಮಿ ಭುವನ ಕೂರಗೊಳ್ಳಿಗರೇ. ಅಸುರರುಳು ಪರಿಗಿಸಲು ಭಗುಮತ ನಿನಗೆ. ಅಸುರರುಳು ಪರಿಗಿಸಲು ಭಗುಮತ ನಿನಗೆ. ಸಗಜ ವಸುದಿವಾಣಿ ದಾಚಿಯನ್ನು ನೋಡಿಯೇ ತಿಳಿದೆ ಅವಳಿಗೆ ಏನು ತಿಳಿಯದೆಂದು. ನೀನು ಅಷ್ಟಕ್ಕೆ ಕಲೆ ತಾಳಬೇಡ. ನಿನ್ನ ವಿಷಯವನ್ನು ನನಗಿಂತ ಚೆನ್ನಾಗಿ ಬಲ್ಲವರು ಯಾರಿದ್ದಾರೆ? ಹೌದು, ಹಾಗಾಗಿ ನೀನೇ ಎಲ್ಲ. ರಣಧೀರ, ಬಲರೇ ಬಲರೇ. ಶ್ರೇಷ್ಠ, ನನಗಿಂತ ಶ್ರೇಷ್ಠ ಯಾರೂ ಇಲ್ಲ. ಏನು ಇನ್ನು ಸಣ್ಣ ಸಣ್ಣ ಕೆಲಸಕ್ಕೆ ಸುದರ್ಶನ ಬರುವುದಿಲ್ಲ. ಬಿಡು ಇದ್ದರೆ ದೊಡ್ಡ ಕೆಲಸಕ್ಕೆ ಬರುತ್ತೇನೆ. ಆದಿ, ಸ್ವಲ್ಪ ವಿಶ್ರಾಂತಿ ಅಗತ್ಯ ಇದೆ, ನಡೆಯುತ್ತೇನೆ ಆ ಕಡೆಗೆ. ಸ್ವಾಮಿ, ಎಲ್ಲವೂ ಅವನೆಯಾ? ಹೌದು ದೇವಿ, ಎಲ್ಲವೂ ಅವನೇ. ದೇವಿ, ಸ್ವಾಮಿ ನೊಂದೆಯ? ಹೌದು ಸ್ವಾಮಿ, ನೋಯದಿರು. ನನ್ನ ಹೃದಯಸ್ಥಳಾದ ನಿನಗೆ ನನ್ನ ಹೃದಯವೇನೆಂದು ತಿಳಿಯದೆ ನಿನಗೆ? ಹೌದು ಸ್ವಾಮಿ, ಎಲ್ಲವೂ ಅವನೇ. ಕರದ ಚಕ್ರ ತಾನೆಂದು ಬಹಳ ಅಹಂಕಾರದಿಂದ ಬೀಗಿ ಮಾತನಾಡುತ್ತಿದ್ದಾನೆ. ಮೇಲೇರಿದವರು ಇಳಿಯಲೇಬೇಕೆಂದು ಭಗವಾನ್ ಸೂರ್ಯನಾರಾಯಣ ಸಾರುವುದಿಲ್ಲವೇ? ಹಾಗಾಗಿ ಒಂದು ಕಾಲ ಬಂದೇ ಬರುತ್ತದೆ. ನಾವು ಆ ಕಾಲಕ್ಕಾಗಿ ಕಾಯಬೇಕು. ನೀನಿನ್ನು ತೆರಳು. ಆಗಿದೆ ಸ್ವಾಮಿ. ಅದ್ಯಾರ ಅಲೆದಿದೆ? ಜಯ ಜಯತು ಜಲಜಾಕ್ಷ ಜಯತು ಜಯ ಕಣ ಶಿಕ್ಷಣ. ಜಯ ಜಯತು ಜಯತು
ಸತ್ಯದೇವ. ಏನಾಯಿತು ನನ್ನನ್ನು ಹೇಳಬಾರದೆ? ದೇವ ಕೇಳಯ್ಯ ಲಕ್ಷ್ಮೀ ಲೋಲ ಕಷ್ಟಗಳ ಕೂಡ ಶುಭ್ರಸೂದನನು ಸೋಲಿಸಿದ ಓದಿಸಿದ ಅವರನು ಕೇಳಯ್ಯ ಲಕ್ಷ್ಮೀ ಲೋಲ ದೇವ ದೇವೇಂದ್ರ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಏಕೆ ದೇವೇಂದ್ರ? ದೇವ ಏನಾಯಿತು? ಸ್ವರ್ಗದ ಪೀಠವನ್ನು ಏರಿ ಹಾ. ಸ್ವರ್ಗಾಧೀನನಾಗಿದ್ದೆ. ಅಂತಹ ಸಂದರ್ಭದಲ್ಲಿ ಹಾ, ಆ ದುರ್ಯೋಧನವರು ನಾಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಹೌದೇ? ಮಾತ್ರವಲ್ಲ ಮತ್ತೆ? ನಮ್ಮನ್ನು ದೆಸೆಗೆಡಿಸಿದ್ದಾರೆ. ಹೌದೇ? ಸ್ವರ್ಗದ ಪೀಠವನ್ನು ಏರಿದ್ದಾನೆ. ಹೌದೇ? ಮಾತ್ರವಲ್ಲ ನಮ್ಮನ್ನು ಅಲ್ಲಿಂದ ಅಟ್ಟಿಸಿದ್ದಾರೆ ದೇವ. ಹೌದೇ? ಆತನನ್ನು ವಧಿಸಿ ನಮ್ಮನ್ನು ಕೊರೆಯಬೇಕು ದೇವ, ಕೊರೆಯಬೇಕು. ಹಳೆಯ ಮನಾಯಕನ ಬುದ್ಧಿ ಕೆಡಗುವ ಬಾಯಿದೆಯ ದೇವೇಂದ್ರ, ದೇವ ಶತ್ರುಪ್ರಸೂದನ ದೇವಲೋಕಕ್ಕೆ ಬಂದು ದಾಳಿ ಎಬ್ಬಿಸಿದನೆ. ಹೌದು ದೇವ, ನಿಮ್ಮನ್ನೆಲ್ಲ ದೆಸೆಗೆಡಿಸಿದನೆ. ಸತ್ಯ. ನಾನು ಅವನನ್ನು ಹೀಗೆಯೇ ಬಿಡಲಾರೆ. ಹ. ಶರಣಾಗತ ವತ್ಸಲನಾದ ನಾನು ಶರಣರನ್ನು ಕೊರೆವೆನೆಂಬ ಬಿರುದನ್ನು ಹೊಂದಿದ್ದೇನೆ. ಹ. ಆ ಮೂಲಕ ನಿಮ್ಮನ್ನು ನಾನು ಸದಾ ಹೊರೆಯುತ್ತೇನೆ. ಹ. ಹೆದರಬೇಡ, ನೀವಿನ್ನು ತೆರಳಿ. ಹಾಗೆ ಆಗಲಿ. ಜಯ 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 ಜಯ. ಅಳುವ ಸುಮನಸರಿಗೆ ಅಭಯವನ್ನು ಕೊಟ್ಟದ್ದಾಯಿತು. ಹಾಗಾದರೆ ಹರಿಯನ್ನು ಯುದ್ಧಕ್ಕಾಗಿ ಆಹ್ವಾನಕ್ಕಾಗಿ ಹೊರಡಬೇಕು. ಆದರೆ ಈ ಬಾರಿ ಸುದರ್ಶನನನ್ನು ಬಿಟ್ಟು ಸಾಗಬೇಕು. ಅವನಿಗೆ ಪಾಠ ಕಲಿಸುವುದಕ್ಕೆ ಈ ಪ್ರಸಂಗ ದಾರಿಯಾಗಬೇಕು. ಸಾರಂಗಪಾಣಿಯಾಗಿ ಲೋಹವದ್ಯ ಪಟ್ಟಣ ಕಡೆಗೆ ಸಾಗುತ್ತೇನೆ. ಸ್ವರ್ಗಲೋಕವು ನಮ್ಮದಾಯಿತು. ಟಕ್ಕನೆ ನಿನ್ನ ಟಕ್ಕು ವಿದ್ಯೆಯನ್ನು ಪ್ರದರ್ಶಿಸಿದರೆ ನಿನ್ನನ್ನು ಅಳಿಸುವೆನು.
ಘೋರ ತರಿಯದೆ ಹೋದೆ ನಿನಿದು ಮಾನವೆಲ್ಲವೂ ಹೋಯಿತು ಮಾನವಂತನು ವರದಾರಿದ್ದು ಹಾರಿಯ ಜಗಕ್ಕೆ ಏನು ಮಾಡಲಿ ಏನು ಮಾಡಲಿ? ಈಗ ನನ್ನನ್ನು ಯಾರು ಗೌರವಿಸುತ್ತಾರೆ? ಶತ್ರು ಪ್ರಸೂದನಿಂದ ನನ್ನ ಸೋಲು ಹೀನಾಯವಾದದ್ದು. ಈಗ ನನ್ನನ್ನು ಯಾರು ಗೌರವಿಸುತ್ತಾರೆ? ಯಾರಿದ್ದಾರೆ? ಯಾರಿದ್ದಾರೆ? ಯಾಕಾಗಿ ಚಿಂತೆಯನ್ನು ಮಾಡುತ್ತಾ ಇದೆಯಾ? ಆ ದುರುಳನ್ನು ನಾನು ಓದಿಸಿ ಬರುತ್ತೇನೆ. ಕೊಡಪ್ಪನೆ. ಹಾಗೆಯೇ ಆಗಲಿ. ನೀನು ನನಗೆ ಆಶೀರ್ವಾದ ಮಾಡುದಾ? ನೀನು ಯುದ್ಧದಲ್ಲಿ ಸೋತಿದ್ದಿ. ಈಗ ನಾನು ಗೆದ್ದು ಬರುತ್ತೇನೆ. ಜಯಶಾಲಿಯಾಗಿ ಬಾ. ಶ್ರೀಹರಿಯಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ನಾತಿ ಪುರಾಣಕ್ಕೆ ನಡೆಯುತ್ತೇನೆ. ಲೋಹಾದಿಪುರವನ್ನು ತಲುಪಿದ್ದೇನೆ. ಆ ದುಷ್ಟರನ್ನು ಯುದ್ಧಕ್ಕೆ ಆಹ್ವಾನಿಸಬೇಕಾಗಿದೆ. ಅದಕ್ಕಾಗಿ ಬೇಕಾಗುವ ಅಗ್ನಿಶರವನ್ನು ಪ್ರಯೋಗಿಸುತ್ತೇನೆ. ಪರಿಸಾರಿ ಬೆಳೆದ ಗಮ್ಮನೆ ಬಾಲಕ, ನೋಡುವುದಕ್ಕೆ ಎಳಸು ಪ್ರಾಯದನವಂತೆ ಕಂಡರು ನೀನು ಕೈದ ಕೃತ್ಯ ಎಳಸುತನದಲ್ಲ. ಮತ್ತೆ? ಹಿಂದೆ ನಡೆದರೆ ಸರಿ, ಇಲ್ಲವಾದರೆ ಬಾ ಮುಂದೆ. ಎಲ್ಲ ಶತ್ರು ಪ್ರಸೂದನನು
ಯಾದಗೆ ನಡುಗದಳ ನಿನ್ನಯನಾಥ ಸೋತು ಹೋಗಿಯನಾಗದೆ ಆತಗೆ ಗದೆ ಕೈಗಳು ಪ್ರೀತಿಯ ಸಾರಿ ಜಲಾಕ್ಷದರ್ಶನ ಹಿಂದೆ ಓಡಿದರೆ ಅವರಿಗೆ ಆಯುಧವಾಗಿ ಉಳಿಯುವೆ, ಇಲ್ಲವಾದರೆ ಚೂರು ಚೂರು ಮಾಡಿ 4 ದಿಕ್ಕಿಗೆ ಹುಡಿ ಹಾರಿಸುವೆನು. ಬಾಬುಂದೆ